ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಲಲಿತಾ ಜ್ಯುವೆಲರಿ. ಎಸ್, ನಮ್ಮ ಸೌರುಷ ಅಡುಗೆ ಮನೆಯಲ್ಲಿ ಇವತ್ತು ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಇವತ್ತು ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಇಟ್ಕೊಂಡು? ಒಂದು ಪಾವ್ ಬಜ್ಜಿ, ಇನ್ನೊಂದು ಗೋಧಿ ಪಾಯಸ. ಗೋಧಿ ಪಾಯಸ, ಇದು ಚೆನ್ನಾಗಿರ್ಬೋದಲ್ಲ. ಗೋಧಿ ಪಾಯಸ ಎಲ್ಲ ನಾವು ಬೇಳೆ ಪಾಯಸ ಈ ಥರದ್ದೆಲ್ಲ ತಿಂದಿದ್ವಿ. ಗೋಧಿ ಪಾಯಸ ಕಡಿಮೆ ತಿನ್ನೋದಲ್ಲ. ಓಕೆ, ಗೋಧಿ ಪಾಯಸ ಮತ್ತು ಇನ್ನೊಂದು ಪಾವ್ ಬಜ್ಜಿ, ಎರಡೊಂದು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ನಾವೀಗ ಅಡುಗೆ ರೂಮ್ಗೆ ಬಂದಾಯ್ತು. ಯಾವ್ದು ಫಸ್ಟ್ ಮಾಡುವ ಈಗ? ಪಾವ್ ಬಜ್ಜಿ ಅಲ್ಲ. ಓಕೆ, ಪಾವ್ ಬಜ್ಜಿಗೆ ಎಂತ ಬೇಕು ಈಗ? ಬಾಣಲೆ. ಪಾವ್ ಬಜ್ಜಿಗೆ ಡೈರೆಕ್ಟ್ ಪಾವ್ ಬಜ್ಜಿಗೆ ಬಾಣಲೆ ಕೊಡಿ ನೀವು, ನಾನು ಹೇಳ್ತೇನೆ ಎಂತ ಬೇಕಂತ. ಓಕೆ, ಆಯಿಲ್ ಹಾಕ್ಬೇಕಾ? ಹೌದು, ಆಯಿಲ್ ಬೇಕು. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಈಗ ಇದು ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಓಕೆ, ಈಗ ಇದಕ್ಕೆ ಪಾವ್ ಭಾಜಿಗೆ ಬೇಕಾಗಿರುವ ಈರುಳ್ಳಿ, ಈರುಳ್ಳಿ ಅಲ್ಲ, ಈರುಳ್ಳಿ ಓಕೆ ಹಾಕುವ. ಅದಕ್ಕೆ ಓಕೆ, ಒಂದು 2 ಈರುಳ್ಳಿ ಅಲ್ಲ? 2 ಈರುಳ್ಳಿ. ತರಕಾರಿಗೆಲ್ಲ ಜಾಸ್ತಿ ಹಾಕಿದ್ವಿ, ನೀವು 2 ಹಾಕಿದ್ರೆ ಯಾಕೆ? ಒಂದೊಂದು ಹಾಕಬೇಕು. ರೇಟ್ ಜಾಸ್ತಿ ಆಗಿದೆಯಲ್ಲ ಅದು ಟೊಮೆಟೊಗೆ ಜಾಸ್ತಿ ಆಗಿದೆ. ಹಾಗೆ ಒಂದು ಟೊಮೆಟೊ ಇದ್ದಲ್ಲಿ ಈಗ ಅರ್ಧ, ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಕಾಲು ಹಾಕುದು. ನಾನು ಮೊನ್ನೆ ಟೊಮೆಟೊ ಅಂಗಡಿಯಿಂದ ತಗೊಂಡಿದ್ದು, ಆಮ್ಲೆಟ್ ಮಾಡಲಿಕ್ಕಿಂತ 2 ಟೊಮೆಟೊ ತಗೊಂಡಿದ್ದು. ಅದು ನೋಡುವಾಗ ಒಂದಲ್ಲಿ ಹುಳಾಗಿ ಆಗ ಒಂದೇ ಟೊಮೆಟೊ. ಅಂದರೆ ಟೊಮೆಟೊ ಚಿನ್ನದ ರೇಟ್ ಆಗಿದೆಲ್ಲ ಇವಾಗ ಆಗಿದೆ. ಓಕೆ, ಇದು ಬೇಯ್ತಾ ಇರಲಿ ನೋಡಿ. ಇದಕ್ಕೆ ನಮಗೆ ನಾನು ಬಟಾಟೆ, ಬೇಯಿಸಿದ ಬಟಾಟೆ, ಉಪ್ಪು ಹಾಕಿ ಬೇಯಿಸಿದ್ದೇನೆ, ಮತ್ತೆ ಬೇಯಿಸಿದ ಬಟಾಣಿ ಒಂದೊಂದು ಕಪ್ ಥರ. 1 ಕಪ್ ಇದು, 1 ಕಪ್ ಬಟಾಣಿ, ಮತ್ತೆ ಟೊಮೆಟೊ 1 ಕಪ್. ಟೊಮೆಟೊ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕುವ, ಅದು ಬೇಗ ಬೇಯ್ತದೆಲ್ಲ. ಈರುಳ್ಳಿ ಬೇಯಲಿಕ್ಕೆ ಸಾಲ್ಟ್ ಹಾಕಿದರೆ ಪಕ್ಕ ಬೇಯ್ತದೆ. ಈಗ ಇದಕ್ಕೇನೆ ಕ್ಯಾಪ್ಸಿಕಮ್ ಹಾಕಬೇಕು, ಅದರೊಟ್ಟಿಗೆ ಬೇಯ್ತದೆ ಅದು. ಕ್ಯಾಪ್ಸಿಕಮ್ ಸ್ವಲ್ಪ, ಈರುಳ್ಳಿ ಒಟ್ಟಿಗೆ ಬೇಯ್ತದೆ ಅದು. ಕ್ಯಾಪ್ಸಿಕಮ್ ಎಣ್ಣೆಯಲ್ಲಿದೆ, ಈರುಳ್ಳಿ ಒಟ್ಟಿಗೆ ಬೇಯ್ತದೆ. ಇದೆಲ್ಲ ಈವ್ನಿಂಗ್ ಸ್ನ್ಯಾಕ್ ಥರ ಹೌದೌದು, ಸಂಜೆ ಹೊತ್ತು ಇದೆಲ್ಲ ತಿನ್ಲಿಕ್ಕೆ ಒಳ್ಳೆದು. ಈಗಿನ ಮಳೆಗಾಲಕ್ಕೂ ಕೂಡ ಸಂಜೆ ಟೈಮ್ ಬೇಕೆ ಅಲ್ಲ. ಈಗ ಸ್ವಲ್ಪ ಅರಸಿನ ಹಾಕಿ ಇದಕ್ಕೆ. ಹೌದು, ಇದಕ್ಕೆ ಹಾಕಿ. ಅರುಣಾ ಮಸಾಲ ಅವರ ಅರಸಿನ ನೋಡಿ. ಸಾಕು ಸಾಕು ಸಾಕು. ಮಸಾಲೆ ಬೇರೆ ಏನು ಹಾಕ್ಲಿಕ್ಕಿಲ್ಲ? ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಖಾರ ಪುಡಿ, ಮೆಣಸಿನ ಪುಡಿ ಹಾಕ್ಲಿಕ್ಕೆ ಉಂಟು, ಮತ್ತೆ ಪಾವ್ ಭಾಜಿ ಮಸಾಲ ಅಂತ ಉಂಟು ಒಂದು, ಅದು ಅದಕ್ಕೆ ಬೇಕೆ. ಹೌದು, ಸಿಗ್ತದೆ ಅದು ಪಾವ್ ಭಾಜಿ ಮಸಾಲ ಅಂತ. ಈಗ ಟೊಮೆಟೊ ಹಾಕ್ತೇನೆ.
ಈಗ ಸ್ವಲ್ಪ ಉಪ್ಪು ಹಾಕುವ, ಇನ್ನು ಸ್ವಲ್ಪ ಓಕೆ. ನೀವು ಈರುಳ್ಳಿಗೂ ಕೂಡ ಉಪ್ಪು ಹಾಕಿದ್ದು? ಉಪ್ಪು ಹಾಕಿದ್ದೆ, ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು. ಮತ್ತು ನಾನು ಇದು ಬಟಾಟೆ ಬೇಯಿಸುವಾಗ ಉಪ್ಪು ಹಾಕಿ ಬೇಯಿಸಿದ್ದೇನೆ. ಸೊ ನೋಡಿಕೊಂಡು ಹೌದು ಹೇಗೆ ಬೇಕು ಹಾಗೆ. ಇದು ಸ್ವಲ್ಪ ಈಗ ನಾವು ಮುಚ್ಚಿಡುವ, ಸ್ವಲ್ಪ ಮುಚ್ಚಲಿಟ್ಟು ಬೇಯಲಿ ಅದು. ಓಕೆ. ಇವತ್ತಿಗೆ ನಾವೇನು ಬೇರೆ ರೆಡಿ ಮಾಡ್ಲಿಕ್ಕೆ ಉಂಟಾ? ಬೇರೆ ರೆಡಿ ಮಾಡಲಿಕ್ಕಿಲ್ಲ, ಮತ್ತು ಬೆಂದ ನಂತರನೇ ಅದಕ್ಕೆ ಹಾಕ್ಕೊಂಡು ಹೋದ್ರೆ ಆಯಿತು. ಆಗ್ತಾ ಹೋದ್ರೆ ಇದು ಬೆಂದ ನಂತರ ರೆಡಿ ಮಾಡುವಂತ ಹೇಳ್ತಾರಲ್ಲ. ಓಕೆ ಓಕೆ, ಹೇಳಿ ಮ್ಯಾಮ್, ಈಗ ಮಳೆಗಾಲಕ್ಕೆ ಏನೆಲ್ಲ ನಡೀತಾ ಉಂಟು, ಹೇಗೆ ಕಾರ್ಬಾರ್ ಎಲ್ಲ ನಡೀತಾ ಉಂಟು? ಮಳೆಗಾಲಕ್ಕೆ ಕಾರ್ಬಾರ್ ಮನೆಯೊಳಗೆ ಇರಬೇಕಷ್ಟೇ, ಮನೆಯೊಳಗೆ ಹೊರಗೆ ಹೋಗ್ಲಿ. ಇವತ್ತು ಸ್ವಲ್ಪ ಬಿಸಿಲು ಆದರೂ ಒಳ್ಳೇದಾಯ್ತು. ಓಕೆ. ನಿಮ್ಮ ಸುತ್ತಮುತ್ತ ಯಾರು ಚರಂಡಿಯಲ್ಲಿ ನೀರು ಬರುವುದು ಆ ಥರ ಎಲ್ಲ? ಅಯ್ಯೋ, ಅದೆಲ್ಲ ಚರಂಡಿ ಎಲ್ಲ ಈಗ ಬ್ಲಾಕ್ ಆಗಿ ಹೋಗಿದೆ. ಬ್ಲಾಕ್ ಆಗಿದೆಲ್ಲ. ಓಕೆ. ನೀವು ಕೇಳಿಲ್ವಾ? ನೀರು ಹೋಗ್ಲಿಕ್ಕೆ ಈಗ ಸ್ಥಳ ಇಲ್ಲದೆ ಎಲ್ಲ ನೀರು ಅಲ್ಲೆಲ್ಲಿ ನಿಂತು ಹೋಗ್ತದೆ ಈಗ. ಓಕೆ. ನೀವು ಮತ್ತೆ ಓಟ್ ಹಾಕುವಾಗ ಕರೆಕ್ಟ್ ಜನರಿಗೆ ಹಾಕಬೇಕು ಮತ್ತೆ. ಅದೇ ಪ್ರಾಬ್ಲಮ್ ಆಯ್ತಾ ಈಗ? ಓಕೆ. ನಮಗೆ ಎಷ್ಟಾಗ್ತದೆ ನಾವೇ ಮಾಡ್ಕೊಳ್ಳೋದು ಅಲ್ಲಿ ಸ್ವಲ್ಪ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ. ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಅಷ್ಟು ಸಾಕು. ಓಕೆ. ಪರಿಮಳ ಬರ್ತುಂಟು ಶುಂಠಿ ಪೇಸ್ಟ್ ಒಳ್ಳೆ. ಈಗ ಇದಕ್ಕೆ ಇದು ನೋಡಿ ಪಾವ್ ಭಾಜಿ ಮಸಾಲ ಅಂತ. ಇದು 1.5-2 ಸ್ಪೂನ್ ಅಷ್ಟು ಹಾಕ್ಬೋದು. ಅಂದ್ರೆ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅದ್ರ ಮೇಲೆ ನೋಡ್ಕೊಂಡು ಹೌದು ಹಾಗೆ ಹಾಕ್ಬೇಕು. ಪಾವ್ ಭಾಜಿ ಮಸಾಲ ಇದ್ದ ನಂತರ ಬೇರೆ ಹುಡಿ ಹಾಕ್ಬೇಕು ಅಂತೇಳಿ ಇಲ್ಲ ಅಂತ? ಸ್ವಲ್ಪ ಖಾರಕ್ಕೆ ನಿಮಗೆ ಮೆಣಸಿನ ಹುಡಿ ಬೇಕು. ಹೌದು, ಅದು ಅದರಲ್ಲಿ ಖಾರ ಅಷ್ಟು ಇರುವುದಿಲ್ಲ. ನನಗೆ ಈಗ ಮೆಣಸಿನ ಹುಡಿ ಹಾಕಿ. ಇದು ಅರುಣ ಮಸಾಲವ್ರದ್ದೇ ಮೆಣಸಿನ ಹುಡಿ. ಒಂದು ಅರ್ಧ ಮುಕ್ಕಾಲು ಚಮಚ. ನಿಮಗೆ ಜಾಸ್ತಿ ಖಾರ ಬೇಕಾದ್ರೆ ಹಾಕ್ಕೊಳ್ಬಹುದು. ಪಾವ್ ಭಾಜಿ ಅಂತ ಬಂದಾಗ ಸ್ವಲ್ಪ ಖಾರ ಎಲ್ಲ ಹೌದು. 1-2 ತುಂಡು ಹಸಿಮೆಣಸು. ಅದೆಲ್ಲ ಅದು ಬಾಯಿಗೆ ಸಿಗ್ಲಿ ಅಂತ. ಹೌದು, ಸ್ವಲ್ಪ ತಿನ್ನುವಾಗ ಸ್ವಲ್ಪ ಖಾರ ಆಗ್ಲಿ ಅಂತ. ಚೆನ್ನಾಗಿ ತಿನ್ನಬೇಡ, ನಡುವಲ್ಲಿ ಖಾರ ಸಿಗ್ಲಿ ಅಂತ. ಸ್ವಲ್ಪ ಖಾರ ತಿಂದು ಮಾಡ್ಕೊಂಡು ಒಂದು ಲೋಟ ನೀರು ಕುಡಿದ್ರೆ ಸರಿ ಆಗ್ತದೆ. ಈಗ ಸ್ವಲ್ಪ ನೀರು ಬೇಕು ನನಗೆ. ನೀರು ಬೇಕಾ? ಹೌದು, ಚೂರು ಹಾಕಿ ಸಾಕಾ? ಸಾಕು. ಮತ್ತೆ ಬೇಕಾದ್ರೆ ಹಾಕುವ. ಈಗ ಇದಕ್ಕೆ ಬೇಯಿಸಿದ ಆಲೂಗಡ್ಡೆ ಹಾಕ್ತೇನೆ. 1 ಕಪ್ ಉಂಟು. ಇದರೊಟ್ಟಿಗೆನೆ ಬೇಯಿಸಿದ ಬಟಾಣಿ ಕೂಡ ಹಾಕಿದ್ರೆ ಆಯ್ತು. ನೀವು ಎರಡನ್ನು ಬೇಯಿಸಿ ತಂದಿದ್ರೆ ಜಾಸ್ತಿ ತಗೊಳ್ಳಲ್ಲ. ಈಗ ನೀರು ಇನ್ನು ಸ್ವಲ್ಪ ಬೇಕು ನನಗೆ. ಹಾಕಿ ಸಾಕು. ಗರಂ ಮಸಾಲ ಇದೆಯಾ? ಗರಂ ಮಸಾಲ ಹಾಕಿ ಸಾಕು. ಸ್ವಲ್ಪ ಕುದೀಲಿ. ಚೂರು ಉಪ್ಪು ಹಾಕುವ. ಈಗ ಚೂರೆಲ್ಲ ಹಾಕಿದ್ದೇವೆ. 4 ಸಲ ಹಾಕಿದ್ರಿ? ಹೌದು, ನಾನು ಚೂರು ಹಾಕಿರೋದು, ಜಾಸ್ತಿ ಮಾಡಿದ್ರೆ ಆಮೇಲೆ ಪಾವ್ ಭಾಜಿ ತಿನ್ಲಿಕ್ಕೆ ಆಗಿಲ್ಲ. ಅದು ನನ್ಗೆ ಎಷ್ಟು ಹಾಕಿದ್ದೇನೆ ಅಂತ ಒಂದು ಅಂದಾಜು ಉಂಟಲ್ಲ, ಬೇಯಿಸುವಾಗ ಎಷ್ಟು ಹಾಕಿದ್ದೇನೆ ಅಂತ. ನೀವು ಹೇಳ್ಬೇಕು, ನೀನು ನೋಡುದು ಮಾತ್ರ, ನಾನು ಎಷ್ಟು ಅಡಿಗೆ ಮಾಡಿದ್ದೇನೆ ಆ ಥರ ಎಲ್ಲ ಹೇಳ್ಬೇಕು. ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ಮನೆಯಲ್ಲೆಲ್ಲ ತಿನ್ನಿಸ್ತಾರಲ್ಲ. ಸಂಜೆ ಹೊತ್ತು ಈಗ ಇದೀಗ ಸ್ವಲ್ಪ ಕುದೀಲಿ. ನಾವು ಅಷ್ಟೊತ್ತಿಗೆ ಪಾವು ಉಂಟು, ಪಾವು ಸ್ವಲ್ಪ ಫ್ರೈ ಮಾಡಬೇಕು. ನಮಗೆ ತವ ಕೊಡಿ. ಹಾಗಾದ್ರೆ ಇದನ್ನ ಆಚೆ ಇಡುವ. ಅದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಕುದೀಲಿ. ಅದು ಹೌದು, ಆ ಕಡೆ. ಓಕೆ. ನಮಗೆ ಒಲೆ ಉರಿಸುವ ಕೆಲಸ ಇಲ್ಲಲ್ಲ, ಒಮ್ಮೆ ಕಾಯಿಲ್ ಹಾಕ್ಬೇಕಾ? ಅಲ್ಲ, ಈಗ ನಮಗೆ ಇಲ್ಲಿ ಬಟರ್ ಉಂಟು, ಬಟರ್ ಬೇಕು, ಬೆಣ್ಣೆ. ಓಕೆ ಓಕೆ. ಇದು ಸ್ವಲ್ಪ ತಿರುಗಿಸ್ತಾ ಇರಿ. ಓಕೆ. ಸ್ವಲ್ಪ ಕೆಲಸ ಮಾಡಿ ಆಯ್ತಾ?
ಈಗ ಪಾವು ನಮಗೆ ಪಾವು ಕೂಡ ರೆಡಿ ಉಂಟು. ಪಾವು ರೆಡಿ ಇದೆ, ಅದಕ್ಕೆ ಬೆಣ್ಣೆ ಹಾಕಬೇಕು. ಓಕೆ. ಬೆಣ್ಣೆಯಿಂದ ಅದನ್ನು ಫ್ರೈ ಮಾಡುವ ನಾವು ಓಕೆ. ಪಾವನ್ನು. ಬೆಣ್ಣೆ ನೀವು ಸಕ್ಕತ್ತಾಗಿ ತಂದಿದ್ದೀರಾ. ಬೆಣ್ಣೆ ಜಾಸ್ತಿ ಇದ್ದಷ್ಟು ಒಳ್ಳೇದಾ? ನಿಮ್ಗೆ ಇವತ್ತು ಸಾರಿ ಬೆಣ್ಣೆ ಹಾಕುವ ಅಂತ. ಮಸ್ಕ ಅಂತ ಹೇಳ್ತೇವೆ ನಾವು, ಮಸ್ಕ ಹಾಕಬೇಕು ಅಂತ. ನಾವು ಇದಕ್ಕೆ ಮಸ್ಕ ಅಂತ ಹೇಳೋದು, ಬಾಂಬೆ ಭಾಷೆದು ಮಸ್ಕ ಅಂತ. ಇದು ನೋಡಿ ಹೀಗೆ ಕಟ್ ಮಾಡಿದ್ದೀನಿ, ಹೀಗೆ ಇಡುವುದು. ಬೆಣ್ಣೆ ಒಳ್ಳೆ ರುಚಿ ಇರ್ತದಲ್ಲ, ತಿನ್ನಲಿಕ್ಕೆ ಒಳ್ಳೇದಾಗ್ತದೆ. ಒಂದು ಪಾವು ತಿನ್ನುವಲ್ಲಿ 2 ಪಾವು ತಿಂತೇವೆ. ಮತ್ತೆ ಇನ್ನು ಕೆಲವೊಮ್ಮೆ ಹೇಳ್ತಾರೆ ನೀನು ಬೆಣ್ಣೆ ಹಚ್ಚೋದ್ರಲ್ಲಿ ಒಂದೊಂದು ನಂಬರ್ ಇದೆಯಾ. ಹೌದು, ಅದಕ್ಕೆ ಹೇಳಿದ್ದು ನಿಮ್ಗೆ ಸ್ವಲ್ಪ ಇವತ್ತು ಬೆಣ್ಣೆ ಹಚ್ಚುವ ಅಂತ. ಹಾಗೆ ಹೇಳಿದ್ದು ನೀವು. ಹಾಗೆ ಹೇಳಿದ್ದು ನಿಮ್ಗೆ ಸ್ವಲ್ಪ ಬೆಣ್ಣೆ ಹಚ್ಚುವ ಇವತ್ತು ಅಂತ. ಬೆಣ್ಣೆ ಸ್ವಲ್ಪ ಹಾಕುವ, ಒಳ್ಳೇದಾಗ್ತದೆ ಅದು, ಒಳ್ಳೆ ಬರ್ತದೆ ಅದು. ಈಗ ಇದು ಇಲ್ಲಿ ಸಾಕು, ಇದು ಸಾಕು. ಗ್ಯಾಸ್ ಆಫ್ ಮಾಡುವ. ಅಷ್ಟು ಗಟ್ಟಿ ಬೇಕಾಗ್ತದಲ್ಲ? ಹೌದು, ಇರಲಿ. ಈಗ ಇದನ್ನು ಹೀಗೆ ಮಾಡಿದ್ರೆ ಬೆಣ್ಣೆ ಇರ್ತದಲ್ಲ, ಅದಕ್ಕೆ ಇದು ಹೀಗೆ ಮಾಡಿದರೆ. ಆ್ಯಕ್ಚುಲಿ ಈಗ ನಾರ್ಮಲ್ ಆಗಿ ನಮ್ಗೆ ಈಗ ಈ ಪಾವ್ ಬಜ್ಜಿ ತರುವಾಗ ಈ ಥರ ಬೆಣ್ಣೆಯಲ್ಲೇ ಮಾಡ್ತಾರಾ ಅಥವಾ ಅಲ್ಲ, ಬೆಣ್ಣೆ ಇರ್ತದೆ, ಬೆಣ್ಣೆ ಹಾಕಿ ಮೇಲೆ ಹಾಕಿ ಕೊಡ್ತಾರೆ ನಿಮಗೆ. ಹಾಗೆ ಕೊಡ್ತಾರಲ್ಲ? ಈಗ ನೋಡಿ, ಇದು ಸ್ವಲ್ಪ ಉಲ್ಟಾ ಹಾಕುವ, ಕೈಯಲ್ಲಿ ಹಾಕಿದ್ದಾರೆ. ನಾವು ಈ ಟ್ರೈನಲ್ಲೆಲ್ಲ ಹೋಗುವಾಗ ಪಾವ್ ಬಜ್ಜಿ ಕೊಡ್ತಾರಲ್ಲ, ಅದಕ್ಕೆ ಬೆಣ್ಣೆ ಎಲ್ಲ ಎಂತ ಇರುವುದಿಲ್ಲ. ಇದು ನೋಡಿ, ಇದಿಷ್ಟು ಸಾಕು. ಬಿಸಿ ಆದರೆ ಗ್ಯಾಸ್ ಆಫ್ ಮಾಡುವ. ಸಾಕು, ಜಾಸ್ತಿ ಸಾಕಾಗ್ತದಾ? ಸಾಕು, ಜಾಸ್ತಿ ಬಿಸಿ ಆದರೆ ಆಯ್ತು. ಜಾಸ್ತಿ ಅದು ಇದು ಇದಾಗಲಿಕ್ಕೆ ನಾವು ಪಾವು ತೆಗೆದು ಇಲ್ಲಿ ಇಡುವ. ನೋಡಿ ಹೀಗೆ. ಬೆಣ್ಣೆ ಎಲ್ಲ ಹಾಕಿ, ಬೆಣ್ಣೆ ಹಾಕಿದ್ದದ್ದು ಚೆನ್ನಾಗಿದೆ. ಈಗ ನಾವು ಪಾವ್ ಭಾಜಿದ್ದು ಭಾಜಿ ಸರ್ವ್ ಮಾಡುವ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕಲ್ಲ? ಚೂರು ಇಲ್ಲಿ ಈರುಳ್ಳಿ, ಯಾರಿಗೆ ಬೇಕಾದರೆ ಇನ್ನು ಸ್ವಲ್ಪ ಅದನ್ನು ಹಾಕ್ಕೊಂಡು ತಿಂದರೆ ಆಯಿತು. ಹೌದು, ಸ್ವಲ್ಪ ಲಿಂಬು ಬೇಕಾದರೆ ಅದರ ಮೇಲೆ ಹಾಕ್ಕೊಂಡು ತಿಂದರೆ ಆಯಿತು. ಈಗ ಬಿಸಿ ಬಿಸಿಯಾದ ಪಾವ್ ಭಾಜಿ ರೆಡಿ ಆಗಿದೆಲ್ಲ. ಟೇಸ್ಟ್ ಮಾಡಬೇಕಲ್ಲ? ಓಕೆ, ಸಾಕಾಗಿದೆ. ನಾವು ನೋಡ್ಲಿಕ್ಕೆ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಈಗ ನೀವು ಎರಡನ್ನು ಲಿಂಬು ಎಲ್ಲ ಸೈಡೆಲ್ಲ ಇಟ್ಟು ಚೆನ್ನಾಗಿ ಮಾಡಿದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೋದು. ಅಂದರೆ ಈಗ ಬಟ್ರೆಲ್ಲ ಹಾಕಿದ ನಂತರ ಹೇಳಲಿಕ್ಕಿಲ್ಲ, ಚೆನ್ನಾಗಿರುತ್ತೆ. ಬಾಜಿ ಅಂತೂ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡೋರು ಹಾಗಾದರೆ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಪಾವ್ ಭಾಜಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪಾವ್ ಭಾಜಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕ್ಯಾಪ್ಸಿಕಮ್, ಅರುಣ ಅರಿಶಿನ ಪುಡಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯುತ್ತಾ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಪಾವ್ ಭಾಜಿ ಮಸಾಲ, ಅರುಣ ಮೆಣಸಿನ ಪುಡಿ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಬೇಯಿಸಿಕೊಳ್ಳಿ. ಆನಂತರ ಬೇಯಿಸಿದ ಆಲೂಗಡ್ಡೆ ಹಾಗೂ ಬಟಾಣಿ, ಅರುಣ ಗರಂ ಮಸಾಲ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಕಾದ ತವಾದ ಮೇಲೆ ಬೆಣ್ಣೆಯನ್ನು ಹರಡಿ ಪಾವನ್ನು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಾವ್ ಭಾಜಿ ಸವಿಯಲು ಸಿದ್ಧ. ಓಕೆ, ಪಾವ್ ಭಾಜಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಸಾಕಾಗಿರುತ್ತೆ. ನೀವು ಕೂಡ ಈವ್ನಿಂಗ್ ಟೈಮಲ್ಲೆಲ್ಲ ಈ ಥರ ಮಾಡಿ ತಿಂದರೆ ಸಾಕಾಗಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೋದರ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ನಾರಾಯಣ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲರಿ. ಎಸ್ ಸುಮತಿ ಮ್ಯಾಮ್, ಇವಾಗ ಏನು ಸ್ಪೆಷಲ್ ಹೇಳ್ತೀರಿ ಇದ್ರೆ? ಗೋಧಿ ಕಡಿ ಪಾಯಸ. ಗೋಧಿ ಕಡಿ ಪಾಯಸ ನೋಡಿ, ಇದು ಗೋಧಿ ಕಡಿ ಹೇಳ್ತೇವೆ ಇದಕ್ಕೆ. ಇದು ನಾನು ಬೇಯಿಸಿ ತಂದಿದ್ದೇನೆ. ಓಕೆ. ತೆಂಗಿನ ಹಾಲು,
ರೆಡಿ ಮಾಡಿ ತಂದಿದ್ದೇನೆ. ಓಕೆ ಫಸ್ಟಿಗೆ ಕುದಿಸ್ಲಿಕ್ಕೆ ಇದರಲ್ಲಿ ಇಡುವ ಕುದಿಲಿಕ್ಕೆ, ಆಮೇಲೆ ಅದು ಹಾಕಿದ್ರೆ ಆಯ್ತು. ಓಕೆ. ನನಗೆ ಈಗ ಒಂದು ಇದು ಪಾತ್ರೆ ಬಾಣಲೆ ಕೊಡಿ. ಓಕೆ, ಬಾಣಲೆ ಬೇಕಲ್ಲ. ಈ ಗೋಧಿಯನ್ನ ಬೇಯಿಸಿ ತಂದಿದ ಕಾರಣ ಅದು ಕೆಲಸ ಇಲ್ಲ. ಹೌದು, ಅದು ಈಗ ಇಲ್ಲದ್ರೆ ಟೈಮ್ ತಗೊಳ್ತದೆ. ಅದು ಒಂದು 5-6 ವಿಸಿಲ್ ಆದ್ರೂ ಬೇಕಾಗ್ತದೆ ಅದಕ್ಕೆ ಬೇಯಲಿಕ್ಕೆ. ಈಗ ಇದಕ್ಕೆ ಆಯಿಲ್ ಬೇಡ, ಅದಕ್ಕೆ ಇದು ಸ್ವಲ್ಪ ತೆಳು ಹಾಲು, ತೆಂಗಿನ ಹಾಲು. ಹೌದು, ಅದನ್ನು ಹಾಕುವ. ಅದು ಸ್ವಲ್ಪ ಕುದೀಲಿ. ಅದೇನು ನೀವು ಈಗ ಬೆಲ್ಲ, ದಪ್ಪ ಹಾಲು ಮತ್ತು ತೆಳು ಹಾಲು ಅಂದ್ರೆ ಎರಡು ಯಾಕೆ ಆತರ? ಅಂದ್ರೆ ಇದನ್ನು ಲಾಸ್ಟಿಗೆ ಹಾಕ್ಲಿಕ್ಕೆ, ಅದರಲ್ಲಿ ನಾವು ಇದನ್ನು ಕುದಿಸ್ಲಿಕ್ಕೆ ಇಡುದಿಲ್ಲ, ಅದು ಸ್ವಲ್ಪ ದಪ್ಪ ಇರ್ತದಲ್ಲ. ಇದರಲ್ಲಿ ಸರಿ ಕುದಿದ ನಂತರ ಅದನ್ನು ಮಿಕ್ಸ್ ಮಾಡಿದ್ರೆ ಆಯ್ತು. ಹೌದೌದು, ಅದು ಕುದಿಯುವಾಗ ಸ್ವಲ್ಪ ಬಿಸಿ ಆಗುವಾಗ ಇದು ಹಾಕೋ ನಾವು ಈಗ, ಅದರಲ್ಲಿ ಸ್ವಲ್ಪ ಕುದೀತದೆ, ಆಮೇಲೆ ಇದು ಆಡ್ ಮಾಡಿದ್ರೆ ಆಯ್ತು. ಅದು ಚೂರು ಬಿಸಿ ಆಗ್ತಾ ಉಂಟು, ನಾವು ಇದನ್ನ ಹಾಕುವ. ಇದು ಬೇಯಿಸಿ ಇಟ್ಕೊಂಡ್ರೆ ನಮ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಬೇಗ ಮಾಡ್ಲಿಕ್ಕೆ. ಈಗ ಇದು ಬೇಯಿಸಿ ಫ್ರಿಜ್ ಅಲ್ಲಿ ಇಟ್ರೆ ಸಂಜೆ ಆಗುವಾಗ ಪಾಯಸ ಕುಡಿಬೇಕಂತ ಎಣಿಸಿದ್ರೆ ತೆಗೆದು ಕುದಿಸಿಗೆ ಇಡ್ಲಿಕ್ಕೆ ಇಟ್ಟು ಬೆಲ್ಲ ಹಾಕಿ ಕಾಯಿಯನ್ನು ಮನೆಯಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಉಂಟಾ ಹೇಗೆ? ತೆಂಗಿನಕಾಯಿ ನಮಗೆ ಇಲ್ಲಿ ಮಂಗಳೂರಲ್ಲಿ ಇಲ್ಲ, ಅಮ್ಮನ ಮನೆಯಿಂದ ಉಡುಪಿಯಿಂದ ತರ್ತೇವೆ. ಹೌದು, ಅಲ್ಲಿ ಬೇಕಾದಷ್ಟು ಇದೆ. ನಿಮ್ದು ತಾಯಿ ಮನೆ ಉಡುಪಿ? ಉಡುಪಿ, ಹೌದು. ಆದ್ರೂ ಈಗ ತೆಂಗಿನಕಾಯಿ ಜಾಸ್ತಿ ಯಾರು ಯೂಸ್ ಮಾಡುದಿಲ್ಲ. ಈಗ ಎಲ್ಲರಿಗೆ ದಾಲ್, ಟೊಮೆಟೊ ಸಾರು ಅಂತದೆಲ್ಲ ಬೇಕು, ಅದಕ್ಕೆ ತೆಂಗಿನಕಾಯಿಯನ್ನು ಜಾಸ್ತಿ ಯೂಸ್ ಆಗುದಿಲ್ಲ. ಚಿಕನ್ ಕೂಡ ಕಡಿಮೆ ಆಗ್ತದೆ ಈಗ. ಹೌದು, ಈಗೆಲ್ಲ ಮಸಾಲೆ ಹಾಕಿ ಎಲ್ಲ ಮಾಡುದಲ್ಲ ಜಾಸ್ತಿ, ಹಾಗೆ ತೆಂಗಿನಕಾಯಿ ಜಾಸ್ತಿ ನಮ್ಮ ಮನೇಲಿ ಯೂಸ್ ಮಾಡುದಿಲ್ಲ. ಅದು ಈಸಿ ಆಗ್ತದೆ ನೋಡಿ ನಿಮ್ಗೆಲ್ಲ ಸೀರಿಯಲ್ ನೋಡ್ಲಿಕ್ಕಿಲ್ಲ, ಇಲ್ಲದ್ರೆ ಯಾರು ಟಿವಿ ನೋಡ್ಲಿಕ್ಕೆ, ಇಲ್ಲದ್ರೆ ಅದು ತುಂಬಾ ಕೆಲಸ ಅಲ್ಲ. ಈಗೆಲ್ಲ ಮಸಾಲೆ ಎಲ್ಲ ರೆಡಿ ಸಿಗುವಾಗ ಎಲ್ಲ ಹಾಕಿಬಿಟ್ಟು ಟಿವಿ ಆನ್ ಮಾಡ್ಕೊಂಡು ಒಂದು ಚಮಚ ಮಸಾಲೆ ಹಾಕಿ ಪುನಃ ಓಡಿ ಬಂದು ಟಿವಿ ನೋಡುದು, ಅದಕ್ಕೆಲ್ಲ ಆಗ್ತದೆ. ಮೊನ್ನೆ ಒಂದು ಜಾಕ್ ಫ್ರೂಟ್ ಹಲಸಿನ ಹಣ್ಣಿದ್ದು ಪಾಯಸ ಒಬ್ರು ಡಾಕ್ಟ್ರು ಮಾಡಿದ್ರು, ಅದು ಮಾಡಿದೆ. ಅವರದ್ದು ಕನ್ನಡ ಎಲ್ಲ ತುಂಬಾ ಚೆನ್ನಾಗಿತ್ತಲ್ಲ, ನೋಡ್ಲಿಕ್ಕೆ ಖುಷಿ ಆಯ್ತು. ಅವ್ರು ತುಂಬಾ ಚಂದ ಮಾತಾಡಿದ್ದಾರೆ. ನಾವು ಕನ್ನಡ ಮಾತಾಡೋದು ಒಮ್ಮೊಮ್ಮೆ ನಮ್ಗೇನೆ ಅರ್ಥ ಆಗುದಿಲ್ಲ, ನಾವು ತುಳು ಜಾಸ್ತಿ ಮಾತಾಡೋದು. ಅವರು ಬಾರಿ ಒಂದು ಚಂದ ಮಾಡಿ ಕನ್ನಡ ಮಾತಾಡಿದ್ದಾರೆ, ಖುಷಿ ಆಯ್ತು ಅದು ನೋಡಿ. ನೀವು ಡಾಕ್ಟರ್ ಯಾರು ಹೇಳಿದ್ರು? ನಾವು ಮೊನ್ನೆ ಫಾರಿನ್ ತಿಳಿದ್ರ ಅವರಲ್ಲ? ಹೌದು, ಅವರು ಕೊಡಗಿನವರು, ಕೂರ್ಗ್ನವರು. ಒಳ್ಳೆ ಪಾಯಸ ಮಾಡಿದ್ರಲ್ಲ ಹಲಸಿನ ಹಣ್ಣಿದ್ದು, ಒಳ್ಳೇದು. ಅದು ಟ್ರೈ ಮಾಡಿದೆ. ಮತ್ತೆ ಒಬ್ರು ಜನ್ಸ್ ಒಬ್ರು ಶೀರಾ ಅಂತ ಮಾಡಿದ್ರಲ್ಲ, ಅದು ಟ್ರೈ ಮಾಡಿದೆ. ತುಂಬಾ ನೋಡ್ತೇನೆ, ಡೈಲಿ ನೋಡ್ತೇನೆ. ಮತ್ತೆ ನನ್ಗೆ ಸ್ವೀಟ್ ಸ್ವಲ್ಪ ಇಷ್ಟ, ಅದು ಆಗ್ಲಿ ನೋಡಿ ತಕ್ಷಣ ಹೋಗಿ ಮಾಡಿ ತಿಂದು. ಹೌದು, ಈಗೆಲ್ಲ ಹಲಸಿನ ಹಣ್ಣು ಎಷ್ಟು ಬೇಕಾದ್ರೂ ಸಿಗ್ತದಲ್ಲ ನೋಡಿ. ಈಗ ಇದು ಕುದೀತಾ ಉಂಟು, ಈಗ ನಾವು ಬೆಲ್ಲ ಹಾಕುವ. ನಿಮ್ಗೆ ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದ್ರೆ ಕಡಿಮೆ. ಸಿಹಿ ಬೇಕು ಇದಕ್ಕೆ, ಮತ್ತೆ ನನಗೆ ಸ್ವಲ್ಪ ಸಿಹಿ ಜಾಸ್ತಿ. ಕುದಿಲಿ ಅದು. ಈಗ ನೋಡಿ, ಅದು ತೆಳು ಹಾಲಲ್ಲೇ ಕುದೀತದೆ ಅದು. ಮತ್ತೆ ನಾವು ದಪ್ಪ ಹಾಲು ಹಾಕಿದ್ರೆ ಆಯ್ತದೆ. ಮಿಕ್ಸಿಗೆ ಬೇಕಾಗಿ ದಪ್ಪ ಹಾಲು. ಹೌದು, ಕುದಿಲಿಕ್ಕೆ. ಹೌದೌದು, ಕೆಲವರು ಅದೇ ಇದರಲ್ಲೇ ಬೇಯಿಸ್ತಾರೆ ಇದನ್ನು, ಅದೇ ಹಾಲು ಹಾಕಿ ಬೇಯಿಸ್ತಾರೆ. ಇದು ನೋಡಿ ಕುದೀತಾ ಉಂಟು, ಈಗ ನಾವು ದಪ್ಪ ಹಾಲು ಹಾಕುವ ಅದಕ್ಕೆ. ಹಾಲು ಎಷ್ಟು ಬೇಕು ಅಷ್ಟು ನೋಡಿ ಹಾಕಿದ್ರೆ ಆಯ್ತು. ನಿಮ್ಗೆ ಬೇಕಾದ್ರೆ ಮತ್ತೆ ಪುನಃ ಹಾಕ್ಬೋದು, ಅದು ಕುದಿಯುವಾಗ ಗೊತ್ತಾಗ್ತದಲ್ಲ. ಬೇಕನ್ನಿಸಿದ್ರೆ ಮತ್ತೆ ಹಾಕ್ಬೋದು. ಬೆಲ್ಲ ಕೂಡ ಹಾಗೇನೆ, ಸಿಹಿ ಬೇಕಂತ ಅನಿಸಿದ್ರೆ ಹಾಕ್ಬೋದು. ಈಗ ಅದು ಈಗಲೇ ಇದು ಏಲಕ್ಕಿ ಹಾಕುವ. ಅದಕ್ಕೆ ಸಿಪ್ಪೆನೂ ಹಾಕ್ತೇನೆ ನಾನು, ಅಂದ್ರೆ ಅದು ಪರಿಮಳ ಒಳ್ಳೇದಿರ್ತದೆ. ಏಲಕ್ಕಿಯನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಹೌದು, ಅದಕ್ಕೆ ನಾನು ಏಲಕ್ಕಿ ಒಟ್ಟಿಗೆ ಅದರ ಸಿಪ್ಪೆನೂ ಹಾಕಿ ಬಿಡ್ತೇನೆ. ನಾರ್ಮಲ್ ಆಗಿ ಈಗ ನಾವು ಏನಾದ್ರು ಹಬ್ಬ ಆ ತರದ ಪ್ರೋಗ್ರಾಮ್ ಇದೆ, ಈ ತರ ಸ್ಪೆಷಲ್ ಗೋಧಿ ಪಾಯಸ ಎಲ್ಲ ನನಗೆ ಸ್ವಲ್ಪ ಪಾಯಸ ಇಷ್ಟ. ಯಾಕಂದ್ರೆ ಯುಗಾದಿ ದಿನ ಹುಟ್ಟಿದ್ದು ನಾನು. ಯುಗಾದಿ ಅಂದ್ರೆ ಪಾಯಸ ಅಲ್ಲ, ಆ ದಿವಸ ಹುಟ್ಟಿದ್ದು, ಹಾಗೆ ನನಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಮಾಡ್ತಾ ಇರ್ತೇನೆ. ನೀವು ಯುಗಾದಿಗೆ? ಯುಗಾದಿ ದಿವಸ ಅಂದ್ರೆ ನಮ್ಮ ಈ ಕಡೆ ತುಳುವಾರ ಹೊಸ ವರ್ಷ, ಅದೇ ದಿವಸ
ಹಾಗೆ ಪಾಯಸ ಅಂದರೆ ಭಾರಿ ಇಷ್ಟ ನನಗೆ. ಓಕೆ ಸ್ವಲ್ಪ ಈಗ ಚಿಟಕಿ ಹಾಂ, ಬೇಕಿದ್ರೆ ಉಪ್ಪು ಹಾಕೊಳ್ಳೋದಲ್ಲ? ಬೇಕಿದ್ರಲ್ಲ ಸ್ವಲ್ಪ ಹಾಕು, ಅದು ಟೇಸ್ಟ್ ಸ್ವಲ್ಪ ಬರ್ತದೆ. ಚೆನ್ನಾಗಿರುತ್ತಾ? ಚಿಟಕಿ ಸ್ವಲ್ಪ, ಒಂದು Okay. ಚಿಟಕಿ ಅಂತ ಹೇಳ್ತಾರಲ್ಲ ಹಾಂ, ಅಷ್ಟೇ. ಒಂದು ಚಿಟಿಕೆ ಉಪ್ಪು. ಚಿಟಕಿ ಉಪ್ಪು. ಓಕೆ. ಅಂದ್ರೆ ಬೆಲ್ಲ ಇದರ ಜೊತೆಗೆಲ್ಲ ಸೇರಾಗ ಹೌದು. ಉಪ್ಪು ಒಂದು ಸ್ವಲ್ಪ, ಚೂರು. ಆಲ್ರೆಡಿ ಬೆಲ್ಲದಲ್ಲಿ ಕೂಡ ಉಪ್ಪು ಇರುತ್ತೆ, ಅಂಶ ಇರುತ್ತಲ್ಲ. ಹೌದು, ಅದೇ. ಚಿಟಕಿ ಇವಾಗ ಪಾಯಸದ ಸ್ವಲ್ಪ ಫ್ಲೇವರ್ ಬರ್ತಾ ಉಂಟಲ್ಲ? ಬರ್ತಾ ಉಂಟಲ್ಲ. ಹೌದೌದು. ಗೋಧಿ ಪಾಯಸ. ಗೋಧಿ ಪಾಯಸ. ಯಾವಾಗ ಹೋಗಿದ್ರಿ ನಿಮ್ಮ ತಾಯಿ ಮನೆಗೆಲ್ಲ, ಉಡುಪಿಗೆಲ್ಲ? ತಾಯಿ ಮನೆಗೆ ಈಗ ನಾಳೆ ಹೋಗ್ಲಿಕ್ಕೆ. ನಾಳೆ ಹೋಗುದಾ? ಏನು ಸ್ಪೆಷಲ್ ಏನಾದ್ರು ಉಂಟಾ? ಇಲ್ಲಪ್ಪ ಹಾಗೇನಿಲ್ಲ, ಎಲ್ಲ ನಮ್ಮ ತಂಗಿಯವರೆಲ್ಲ ಬರ್ತೇನೆ ಅಂತ ಹೇಳಿದ್ರು. ಹಾಂ ಹಾಂ. ಹಾಗೆ ಒಟ್ಟಿಗೆ ಹೋಗಿ Okay. ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರೊಟ್ಟಿಗೆ ಇದ್ದು ಓಕೆ. ಅಮ್ಮನೊಟ್ಟಿಗೆ ಹಾಂ, ಮತ್ತೆ ಬರ್ತೇವೆ. ತೆಂಗಿನಕಾಯಿ ಎಲ್ಲ ಇದ್ರೆ ಸ್ವಲ್ಪ ಹಿಡ್ಕೊಂಡು ಬರೋದಲ್ಲ? ಇಟ್ಕೊಂಡು ಬರುದು. ಹೌದು, ಗಾಡಿಯಲ್ಲಿ ಬರುವಾಗ ಎಲ್ಲ ಗೋಣಿಯಲ್ಲಿ ಇಟ್ಕೊಂಡು ಎಲ್ಲ ಬರೋದು. ಗೋಣಿಯಲ್ಲಿ ಹಾಕೊಂಡು ಬರುದು. ಓಕೆ. ಇದು ಈಗ ಸಾಕು, ನಾವು ಹಾ. ಗ್ಯಾಸ್ ಆಫ್ ಮಾಡೋದು ಬೇಡ ನಮ್ಗೆ. ಇದಕ್ಕೀಗ ಹಾ. ಇದು ಕ್ಯಾಶು ಮತ್ತೆ ದ್ರಾಕ್ಷಿ ಒಗ್ಗರಣೆ ಹಾಕಿ ಒಗ್ಗರಣೆ ತುಪ್ಪದಲ್ಲಿ ಇದಂತೂ ಅದಕ್ಕೆ almost ready ಆಗಿದೆ ಅಲ್ಲ? ಇದು ಆಯ್ತು, ಇದು ಸಾಕು ನಮ್ಗೆ, ಇಷ್ಟು ಸಾಕು ಇದು. ಓಕೆ, ಹಾಗಾದ್ರೆ ಇದನ್ನ ಈ ಕಡೆ ಇಟ್ಟು ಸ್ವಲ್ಪ ಆ ಕಡೆ ಇಡಿ. Okay. ಮೆಲ್ಲ ಕೈ. ಈಗ ನನಗೆ ಹಾಂ, ಇದಕ್ಕೆ ಒಂದು ಒಗ್ಗರಣೆ ಇಡ್ಲಿಕ್ಕೆ ಓಕೆ. ಈಗ ನೋಡಿ ತುಪ್ಪ ಹಾಕ್ತೇನೆ. ತುಪ್ಪ ಅಲ್ಲ? ಓಕೆ. ಪಾಯಸಕ್ಕೆ ತುಪ್ಪನೇ ಬೆಟ್ರ್ ಅಲ್ಲ? ಹೌದು, ಒಂದು 2 ಸ್ಪೂನು ತುಪ್ಪ ಹಾಕಿದೆ. ಓಕೆ. ಇದಕ್ಕೀಗ ಹಾಂ, ಗೋಡಂಬಿ ಮತ್ತೆ ದ್ರಾಕ್ಷಿ ದ್ರಾಕ್ಷಿ ಒಟ್ಟಿಗೆ ಹಾಕುವ. ಒಟ್ಟಿಗೆ ಮಿಕ್ಸ್ ಮಾಡ್ತಿದ್ವಿ. ಇನ್ನು ನಾವು ಪದಾರ್ಥಕ್ಕೆಲ್ಲ ಏನು ಒಗ್ಗರಣೆ ಹಾಕ್ತೀವಲ್ಲ, ಅಲ್ಲಲ್ಲ, ಇದಕ್ಕೆ ಕ್ಯಾಶು ಮತ್ತೆ ದ್ರಾಕ್ಷಿ, ಶುಂಠಿ ಬೆಳ್ಳುಳ್ಳಿ ಹಾಕಿದಂಗೆ ಪಾಯಸಕ್ಕೆ ದ್ರಾಕ್ಷಿ ಮತ್ತೆ ಮತ್ತು ಗೋಡಂಬಿ ಅಲ್ಲ? ಗೋಡಂಬಿ. ಓಕೆ. ಇದಕ್ಕೆ ಬೇಕಾದ್ರೆ ಕೆಲವರು ಇದು ಹಾಕ್ತಾರೆ, ಏನು ತೆಂಗಿನಕಾಯಿ, ಹಾಂ, ಅದನ್ನು ಕೊಬ್ಬರಿ ಕಟ್ ಕೊಬ್ಬರಿ ಕಟ್ ಮಾಡಿ. ಹೌದು, ಹಾಕ್ತಾರಲ್ಲ? ನಾನು ಅದು ಚೆನ್ನಾಗಿ. ಇಷ್ಟೇ ಹಾಕ್ತೇನೆ. ಹಾಂ, ಹಾಂ. ಅದು ಕೂಡ ಹಾಕ್ತದಲ್ಲ? ಹೌದು, ಅದು ಕೂಡ ಹಾಕ್ಬೋದು ಬೇಕಾದ್ರೆ, ಹೌದು. ಇಷ್ಟ ಇದ್ರೆ. Optional ಅಲ್ಲಿ ಹಾಕ್ಬೋದು. ಹೌದು. ಓಕೆ. ಇದಕ್ಕೆ ಇಷ್ಟೇ ಗೋಧಿ ಕಡಿ ಮತ್ತೆ ಕ್ಯಾಶು ದ್ರಾಕ್ಷಿ. ಇದು ಗ್ಯಾಸ್ ಆಫ್ ಮಾಡ್ತೇನೆ ಇಷ್ಟೇ. ಓಕೆ. ಇದನ್ನು ಓಕೆ. ಇದಕ್ಕೆ ಹಾಕಿ ಬಿಡುವ. ಸರಿ. ತುಪ್ಪ, ಕ್ಯಾಶು, ತುಪ್ಪ ಪಾಯಸಕ್ಕೆ ಬಿದ್ದಾಗಲೇ ಅದರ ಫ್ಲೇವರ್ ಹಾಗೆ ಪರಿಮಳ ಹೋಗ್ತುಂಟಲ್ಲ? ಬರ್ತಾ ಇದೆಯಲ್ಲ. ಹೌದು. ಈಗ ನಮ್ಮ ಪಾಯಸ, ಗೋಧಿ ಪಾಯಸ ರೆಡಿ ಆಗಿದೆ. ಸರ್ವ್ ಮಾಡುವ. ಓಕೆ. ತೆಂಗಿನ ಹಾಲು ಹಾಕಿ ಮಾಡಿದ ಪಾಯಸ ಅಲ್ಲ? ಬಿಸಿ ಬಿಸಿಯಾದ ಪಾಯಸ ರೆಡಿಯಾಗಿದೆ. ಕುಡಿದ್ರೆ ಹೊಟ್ಟೆ ತುಂಬಬೇಕು. ಓಕೆ. ಇದಕ್ಕೆ ನಿಮಗೆ ತುಪ್ಪ ಇನ್ನು ಬೇಕಾದ್ರೆ ಹಾಂ, ಮೇಲೆ ಹಾಕೊಳ್ಳೋದಲ್ಲ? ಓಕೆ. ಬಿಸಿ ಬಿಸಿಯಾದ ಗೋಧಿ ಪಾಯಸ ರೆಡಿ. ರೆಡಿಯಾಗಿದೆಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಾಕಾಗಿದೆ. ಅಂದರೆ ಈಗ ನಾರ್ಮಲ್ ಆಗಿ ನೀವು ಪ್ಯಾಕೆಟ್ ಹಾಲು ಯೂಸ್ ಮಾಡದೆ ತೆಂಗಿನ ಹಾಲು ಯೂಸ್ ಮಾಡಿದ್ದೀರಲ್ಲ, ಅದಂತೂ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಓಕೆ, ಟೇಸ್ಟ್ ನೋಡುವ ಹಾಗಾದರೆ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಗೋಧಿ ಪಾಯಸ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಕುಡಿಯೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಕುಡಿಯೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಗೋಧಿ ಕಡಿ ಪಾಯಸ ತಯಾರಿಸೋ ವಿಧಾನ. ಮೊದಲು ತೆಳುವಾದ ತೆಂಗಿನ ಹಾಲನ್ನು ಬಿಸಿ ಮಾಡಿಕೊಂಡು ಬೇಯಿಸಿದ ಗೋಧಿ ಕಡಿ ಸೇರಿಸಿ ಕುದಿಸಿಕೊಳ್ಳಿ. ಕುದಿ ಬಂದ ನಂತರ ಬೆಲ್ಲ ಸೇರಿಸಿ ಕುದಿಸಿಕೊಳ್ಳಿ. ಆನಂತರ ದಪ್ಪ ತೆಂಗಿನ ಹಾಲು, ಏಲಕ್ಕಿ, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ಪಾಯಸಕ್ಕೆ ಸೇರಿಸಿ. ಈಗ ರುಚಿಕರವಾದ ಗೋಧಿ ಕಡಿ ಪಾಯಸ ಸವಿಯಲು ಬಲು ಚೆನ್ನ. ಎಸ್ ಮ್ಯಾಮ್, ಇವಾಗ 2 ಅಡಿಗೆ ಕೂಡ ರೆಡಿಯಾಗಿದೆಯಲ್ಲ? 2 ಅಡಿಗೆ ಕೂಡ ರೆಡಿಯಾಗಿ ನಮ್ಮ ಮುಂದೆ ಇದೆ. ಈಗ ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಪಾವ್ ಭಾಜಿ. ಪಾವ್ ಭಾಜಿ, ಆಮೇಲೆ ಸ್ವೀಟ್ ನೋಡುವಂತ? ಓಕೆ, ಹೇಗೆ ಪಾವ್ ಭಾಜಿ ತಿನ್ನೋದು? ಪಾವ್ ಅಂತೊಂದು ಪಾವ್ ತೆಗೀರಿ, ಇದರಲ್ಲಿ ಮುಳುಗಿಸಿ. ಓಕೆ, ಈ ಥರ ತಗೊಂಡು ಈ ಥರ ತಗೊಂಡು ಆ ಥರ ಹಾಕಿ. ಇದು ಸಾಕಾಗಿಲ್ಲ ಮೇಡಮ್. ನಾನಂತೂ ಇದನ್ನು ನಿಮಗೂ ಕೂಡ ಕೊಡೋದಿಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಹೌದಾ? ಆದರೆ ನೀವು ಟೇಸ್ಟ್ ಮಾಡಲೇಬೇಕು. ತಗೊಳ್ಳಿ, ಚೆನ್ನಾಗಿ ಬಂದಿದೆ. ಅಂದರೆ ಈ ಥರ ಎಲ್ಲ ಮಾಡಿಕೊಟ್ರೆ ಎಲ್ಲರೂ ಮನೇಲಿ ಎಲ್ಲರೂ ಸೇರಿ ರೌಂಡ್ ಟೇಬಲಲ್ಲಿ ಹಾಕಿ ಕೂತ್ಕೊಂಡು ತಿನ್ಬೋದಲ್ಲ? ಹೇಗಾಗಿದೆ? ಚೆನ್ನಾಗಿ ಬಂದಿದೆಯಲ್ಲ? ತುಂಬ ಟೇಸ್ಟ್ ಆಗಿದೆ. ಓಕೆ, ಹಾಗಾದ್ರೆ ಈಗ ಪಾಯಸ ನೋಡುವಲ್ಲ? ಪಾಯಸ. ಓಕೆ, ತಗೊಳ್ಳಿ. ಗೋಧಿ ಕಡಿಯ ಪಾಯಸ ಅಲ್ಲ? ಬಿಸಿ ಉಂಟು, ಮೆಲ್ಲ. ಓಕೆ, ಇದನ್ನು ಲೋಟದಲ್ಲೆಲ್ಲ ಹಾಕೊಂಡು ಉರ್ಗಿಕೊಂಡು ಕುಡಿಬೇಕಲ್ಲ? ಓಕೆ.
ಇದು ಸಾಕಾಗುಂಟು. ಈ ಥರ ಪಾಯಸ ಸಿಕ್ಕಿದರೆ ಬೇರೆ ಏನು ಬೇಕು ಅಂತಿಲ್ಲ. ಮಧ್ಯಾಹ್ನದ ಹೊತ್ತೆಲ್ಲ ಕೆಲವೊಂದು ಸಲ ಊಟ ಎಲ್ಲ ತಿಂದು ಬೋರ್ ಆಗಿರುತ್ತಲ್ಲ, ಈ ಥರದ ಗೋಧಿ ಕಡಿ ಪಾಯಸ ಇದ್ದರೆ ಪಾಯಸವೇ ಕುಡಿದು ಹೊಟ್ಟೆ ತಿನ್ನಿಸ್ಬೋದಲ್ಲ, ಸಾಕಾಗಿ ಬಂದಿದೆ. ಇದೆಲ್ಲ ನಾವು ನಾರ್ಮಲ್ ಆಗಿ ಮನೆಯಲ್ಲಿ ಮಾಡ್ಬೋದು, ನೈಟ್ ಕೂಡ ಮಾಡ್ಬೋದು. ನಾರ್ಮಲ್ ಆಗಿ ಈ ಥರ ಫ್ರೀ ಟೈಮಲ್ಲಿ ಇದ್ದಾಗ ಗೋಧಿ ಕಡಿ ಪಾಯಸ ಮಾಡಿ ತಿನ್ಬೋದಲ್ಲ. ಎರಡು ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಎರಡು ಡಿಶ್ ಮಾಡಿ? ನನಗೆ ಖುಷಿ ಆಯ್ತು. ನಿಮಗೆ ಖುಷಿ ಆಯ್ತು? ಸ್ವೀಟ್ ಉಂಟು, ತುಂಬಾ ಖುಷಿ ಆಯ್ತು. ಹೌದು, ಇಲ್ಲ ಅದು ಅಂದರೆ ಒಂದು ಸ್ವೀಟ್ ಒಂದು ಖಾರ ಒಂದು ಸ್ವೀಟ್ ಎರಡನ್ನೊಳಗೆ ಪರ್ಫೆಕ್ಟ್ ಆಗಿದೆ, ಮ್ಯಾಚ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಎರಡು ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಗೋಧಿ ಕಡಿ ಪಾಯಸ ಮತ್ತು ಇನ್ನೊಂದು ಪಾವ್ ಬಜ್ಜಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.